ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಜನಪ್ರತಿನಿಧಿಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಆಯುರ್ವೇದ ಮಾತ್ರೆಗಳ ವಿತರಣಾ ಕಾರ್ಯಕ್ರಮ ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಶಾಸಕ ಸಂಜೀವ ಮಠಂದೂರು ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿಗಳಿಗೆ ಸಾಂಕೇತಿಕವಾಗಿ ಮಾತ್ರೆಗಳನ್ನು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನಾವು ಹಲವಾರು ಕಾಯಿಲೆಗಳನ್ನು ನೋಡಿದ್ದೇವೆ, ಅದಕ್ಕೆಲ್ಲ ಮದ್ದು ಕೂಡ ಇದೆ. ಆದರೆ ಕೋವಿಡ್ ಮದ್ದು ಇಲ್ಲದ ಕಾಯಿಲೆ, ಇದು ವೈದ್ಯ ಲೋಕಕ್ಕೆ ಸವಾಲಾದ ಕಾಯಿಲೆ ಅಂತ ಹೇಳಿದರು. ಆಯುರ್ವೇದಿಕ್ ಪದ್ಧತಿ ಮುಖಾಂತರ ಇವತ್ತು ಟ್ಯಾಬ್ಲೆಟ್ ಅನ್ನು ನಮಗೆಲ್ಲ ವಿತರಣೆ ಮಾಡುವ ಜೊತೆ ಒಂದಷ್ಟು ನಾವು ಮನೆಯಲ್ಲಿ ಇಟ್ಟುಕೊಂಡೇ ನಮ್ಮ ಇವತ್ತು ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಶಕ್ತಿವರ್ಧಕ ಆಹಾರವನ್ನು ತೆಗೆದುಕೊಳ್ಳುವ ಜೊತೆ ನಮ್ಮ ಪಾರಂಪರಿಕವಾದಂತಹ ಕೆಲವು ಆಯುರ್ವೇದಿಕ್ ಪದ್ಧತಿಗಳಿವೆ, ಅದನ್ನು ಉಪಯೋಗ ಮಾಡುವ ಮುಖಾಂತರ ಈ ಒಂದು ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಂದಷ್ಟು ಮಾತ್ರೆಗಳನ್ನು ಟ್ಯಾಬ್ಲೆಟ್ ಅನ್ನು ಕೊಟ್ಟಿದ್ದಾರೆ. ಈ ಟ್ಯಾಬ್ಲೆಟ್ ಅನ್ನು ನಾವು ಸದುಪಯೋಗಪಡಿಸಿಕೊಳ್ಳುವ ಮುಖಾಂತರ ಎಲ್ಲರೂ ಏನು ಅವರ ಮಾಹಿತಿಯಂತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯನ್ನು ತೆಗೆದುಕೊಳ್ಬೇಕು ಅಂತ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡಿಕೊಂಡು ನಾವು ಕೊರೋನಾ ಮುಕ್ತವಾಗಿ ನಾವು ಜೀವನ ಮಾಡಲಿಕ್ಕೆ ಇವತ್ತು ಆಯುಷ್ ಇಲಾಖೆ ಒಂದಷ್ಟು ಉತ್ಸಾಹ ಇದೆ. ಅದಕ್ಕೆ ಆಯುಷ್ ಇಲಾಖೆಯ ಮಹಿಳಾ ವೈದ್ಯಾಧಿಕಾರಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಕ್ಷಣೆಯನ್ನು ಮಾಡುವ ಜೊತೆಯಲ್ಲಿ ಇನ್ನೊಬ್ಬನ ಏನು ಜೀವನ ಬಗ್ಗೆಯೂ ನಾವು ಕಾಳಜಿಯನ್ನು. ಈ ಸಂದರ್ಭ ಆಯುಷ್ ಇಲಾಖೆ ಅಧಿಕಾರಿ ಸಹನಾ, ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಉಪಸ್ಥಿತರಿದ್ದರು.